ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲೆಗಳ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದರೆ ಹೊಸ ಭೃಂಗರಾಜ ಹಾಗೂ ಸಂಜೀವಿನಿಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಚಿಕನ್ನಲ್ಲಿ ವಿವಿಧ ರೀತಿಯ ಖಾದ್ಯವನ್ನು ತಯಾರಿಸ್ತಾರೆ, ಆದರೆ ಎಲ್ಲ ಖಾದ್ಯವನ್ನು ತಯಾರಿಸೋದು ಎಲ್ರಿಗೂ ಗೊತ್ತಿರೋದಿಲ್ಲ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಡಿಲಿಷಿಯಸ್ ಆದ ಅಡುಗೆಯನ್ನು ತಯಾರಿಸಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ಜೂಲಿಯಾನಾ ಮಾರಿಸ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮ್ಯಾಡಮ್. ನಮಸ್ಕಾರ, ನಿಮಗೂ ಕೂಡ. ಹಾಂ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಎಲ್ಲಿಂದ ಬಂದಿದ್ದೀರಿ? ನಾನು ಬಂಟ್ವಾಳದಿಂದ ಬಂದಿದ್ದೇನೆ. ಬಂಟ್ವಾಳದಿಂದ? ಹೌದು. ಓಕೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಯಾವ ಹೊಸ ಖಾದ್ಯವನ್ನು ಹೇಳ್ಕೊಡ್ಲಿಕ್ಕೆ ಬಂದಿದ್ದೀರಿ? ಚಿಕನ್ ರೋಸ್ಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಚಿಕನ್ ರೋಸ್ಟ್. ಹೌದು. ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಕೊಡಲಿ ನಿಮಗೆ? ಗ್ರೈಂಡರ್ ಬೇಕು. ಮಿಕ್ಸಿ ಕೊಡ್ಲಾ? ಮೊದಲಿಗೆ ಗ್ರೈಂಡ್ ಮಾಡೋದಾ? ಓಕೆ. ಸಣ್ಣದಾಗ್ಬೋದಲ್ಲ? ಹಾಂ, ಇದಾಗ್ಬೋದಾ? ಆಗ್ಬೋದು. ಅದೆಂತ? ಗರಂ ಮಸಾಲ, ಗರಂ ಮಸಾಲೆ ಲವಂಗ, ಲವಂಗ, ಜೀರಾ ಜೀರಾ 1 ಟೀ ಸ್ಪೂನು. 1 ಟೀ ಸ್ಪೂನ್ ಜೀರಾವಾ? ಹೌದು. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಷ್ಟು ಹಾಕ್ತಿದ್ದೀರಿ? 1 ಟೀ ಸ್ಪೂನ್. ಅದು ಸಹ 1 ಟೀ ಸ್ಪೂನ್. ಓಕೆ. ಜಾಸ್ತಿ ಹಾಕಿದ್ರೆ ಹಾಕಿ ಗ್ರೈಂಡ್ ಮಾಡೋದಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಹಾಕಿ ಒಳ್ಳೇದು, ಎಲ್ಲ ಮಿಕ್ಸ್ ಆಗ್ತದೆ. ಓಕೆ. ಇವಾಗ ಒಂದು ಬೆಳ್ಳುಳ್ಳಿ. ಓಕೆ, ಒಂದು ಫುಲ್ ಬೆಳ್ಳುಳ್ಳಿ. ಒಂದು ಫುಲ್. 3 ಮೆಣಸು. 3 ಮೆಣಸು. ಅದು ಖಾರ ಹೇಗೆ ಬೇಕು ಹಾಗೆಯಾ? ಹೌದು ಹೌದು. ಸೊ ಕಡಿಮೆ ತಿನ್ನುವರು ಜಾಸ್ತಿ ಮಾಡಿದರೆ ಜಾಸ್ತಿ 1.5-2 kg ಹಾಕಿದರೆ ಒಂದು 8 ಹಾಕ್ಬೋದು. ಓಕೆ. 2 kgಗೆ 8 ಮೆಣಸಿನಕಾಯಿ ಬೇಕು. ಓಕೆ. ಇದು ಒಂದು 25 ಗ್ರಾಮ್ಸ್ ಪುದೀನಾ. ಇದೊಂದು 50 ಗ್ರಾಮ್ಸ್. ಇಲ್ಲಿ ಲಿಂಬೆ ರಸ ಉಂಟು. ಲಿಂಬೆ ರಸ ಹಾಕದಾ? ಹೌದು. ಅದು ಒಂದು 2 ಲಿಂಬೆ ರಸ. ದೊಡ್ಡದಾದರೆ, ಸಣ್ಣದಾದರೆ 3 ಬೇಕು. ಸಣ್ಣದಾದರೆ 3, ಇಲ್ಲದಿದ್ರೆ 2. ಹೌದು. ದೊಡ್ಡದಾದರೆ 2. ಹೌದು. ಇದರ ಬೀಜ ಆಗಬಾರ್ದು. ಓಕೆ. ಇದು ಒಂದು 3-4 ಕೆತ್ತೆ ತುಂಡು. ಓಕೆ. ಮತ್ತು ಜಾಯಿಕಾಯಿ 1 ತುಂಡು. ಓಕೆ. ಮತ್ತು ಏಲಕ್ಕಿ. ಓಪನ್ ಮಾಡದೆ ಹಾಕೋದಲ್ಲ? ಹೌದು ಹೌದು. ಓಕೆ ಓಕೆ. 4 ಹಾಕಿದ್ರೆ ಸರ್. ಇದೆಲ್ಲ ಅಷ್ಟೇನಾ? ಹೌದು. ಈ ಗ್ರೈಂಡ್ ಗರಂ ಮಸಾಲ ಅದಕ್ಕೆ ಹಾಕೋದಾ? ಹೌದು ಹೌದು. ಓಕೆ. ಸೊ ನಮ್ಮ ಅಡುಗೆ ಮೇಲೆ ನಾವು ಉಪಯೋಗಿಸೋದು 1 ಅರುಣಾ ಅವರ ಗರಂ ಮಸಾಲ 1 ಟೀ ಸ್ಪೂನ್. 1 ಟೀ ಸ್ಪೂನ್ ಹಾಕಿ ಸಾಕು. ಸಾಕಾ? ಅರಿಶಿನ ಪುಡಿ ಅದು ಸಹ 1 ಟೀ ಸ್ಪೂನಾ? ಹೌದು. ಅರ್ಧ ಟೀ ಸ್ಪೂನ್ ಸಾಕು. ಈಗ ಬೇಕಾದರೆ ಮತ್ತೆ ಅರುಣಾ ಅವರ ಅರಿಶಿನ ಹುಡಿ. ಹಾಂ, ಸಾಕು. ನೀರು ಹಾಕಬೇಕಾ ಇದಕ್ಕೆ? ಅಲ್ಲ, ಬೇಕಾದರೆ ಆಮೇಲೆ ಹಾಕೊಳ್ಳಿ. ಲಿಂಬೆ ಹುಳಿ ಸಾಕದಿದ್ದರೆ ಸ್ವಲ್ಪ ಹಾಕ್ಬೋದು. ಸೊ ಇವಾಗ ಹಾಕ್ಲಾ ಬೇಡ? ಈಗ ಸ್ವಲ್ಪ ಹಾಕಿ. ಹಾಕ್ಲಾ? ಹೌದು. ಒಂದು ಹೇಳಿ, ಎಷ್ಟು ಹೇಳಿ? 1 ಸ್ಪೂನ್ ಹಾಕಿ ನೋಡಿ. ಸಾಕಾ? ಸಾಕು ಸರ್. ಸಾಕಾ? ಸಾಕು. ಮತ್ತೆ ನೋಡ್ದು ಹಾಕು. ಓಕೆ ಓಕೆ. ಸೊ ಅದು ಹೇಗೆ ಪೇಸ್ಟ್ ಆಗಬೇಕಾ? ಫುಲ್? ಹೌದು ಹೌದು. ಫುಲ್ ಪೇಸ್ಟ್ ಆಗಬೇಕು. ಪೇಸ್ಟ್ ಆಗಬೇಕು. ಓಕೆ. ನೋಡಿ, ಸಾಕಾ? ಸಾಕು. ಒಂದು ಬೌಲ್ ಕೊಡಿ. ಬೌಲ್ ಬೇಕಾ? ಹೌದು. ಟೀ ಸ್ಪೂನ್ ಕೊಡಿ. ಉಪ್ಪು ಹಾಕಿ. ಹಾಕ್ಬೋದಲ್ಲ? ಹ್ಞೂ. ಅದೆಷ್ಟು ಉಪ್ಪು ಹಾಕಬೇಕು ಅದಕ್ಕೆ? 1-2 ಟೀ ಸ್ಪೂನಾ? ಇಲ್ಲಪ್ಪ, ಒಂದೇ ಸಾಕು. 1 ಸಾಕಲ್ಲ? ಒಂದಾದರೆ ಒಂದು ಸ್ವಲ್ಪ. ಅದು ಓಕೆ. ಇದು ಕೊಡಿ. ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ, ಅದು ಗ್ರೈಂಡ್ ಮಾಡಿದಂಥ ಮಸಾಲ. ಇದು ಎಲ್ಲ ಹಾಕೋದು.
ಸ್ವಲ್ಪ ಕಲಸಿಬೇಕು. ಉಪ್ಪು ಉಂಟಲ್ಲ, ಹಾಂ, ಉಪ್ಪು ಜೊತೆ ಕಲಿಸ್ಬೇಕಲ್ಲ? ಹೌದು. ಲಿಂಬೆ ಹುಳಿ ಅದರಲ್ಲಿ ಉಂಟು. ಹ್ಞೂ, ಸರಿ. ಈಗ ಮಿಕ್ಸ್ ಆಯಿತು. ಮತ್ತು ಇದು ಚಿಕನ್ ಉಂಟಲ್ಲ, ಇದು ಎಲ್ಲ ತೊಳೆದು ಓಕೆ. ನಾವು ಇದರ ಹೊಟ್ಟೆಯಲ್ಲಿ ಇದು 3 ಬಗೆ ಉಂಟಲ್ಲ, ಕಲ್ಜ ಮತ್ತು ಇದು ಬೇಕಾದರೆ ಹಾಕಬಹುದು, ಬೇಡಾದರೆ ತೆಗಿಬಹುದು. ಮತ್ತು ಹೀಗೆ ಮ್ಯಾರಿನೇಟ್ ಮಾಡೋದು ಕೈಯಲ್ಲಿ. ಸೊ ಇದು ಖಾಲಿ ಹೊರಗಡೆ ಮಾತ್ರ ಹೀಗೆ ಇದು ಮಾಡಿ ಸ್ಟಫ್ ಮಾಡ್ಲಿಕ್ಕೆ ಉಂಟು? ಒಳಗಡೆ ಒಳಗೆ ಕೂಡ ಉಂಟು. ಒಳಗಡೆ ಕೂಡ ಉಂಟಾ? ಈ ಹೊಟ್ಟೆ ಒಳಗೆ ನಾವು ಹೀಗೆ ಹಾಕಿ ಹೀಗೆ ಸ್ವಲ್ಪ ಹೀಗೆ ಒಳಗಡೆ ಎಲ್ಲ ಸ್ವಲ್ಪ ಇಡಬೇಕು ಒಳಗೆ. ಇದು ಮಾಡಿದ ಕೂಡಲೇ ಇದು ಮಾಡ್ಬೋದಾ, ಅಲ್ಲ ಸ್ವಲ್ಪ ಇಡಬೇಕಾ? ಇಟ್ಟರೆ ಒಂದು 3 ಗಂಟೆ 4 ಗಂಟೆ ಇಟ್ಟಿದ್ರೆ ಒಳ್ಳೇದು ರುಚಿ ಬರ್ತದೆ. 3-4 ಗಂಟೆ ಇಟ್ಟರೆ ಒಳ್ಳೆ ರುಚಿ ಬರ್ತದೆ. ಓಕೆ. ಮತ್ತು ಟೇಸ್ಟ್. ಸೊ ಮಧ್ಯಾಹ್ನಕ್ಕೆ ಬೇಕಾದರೆ ಬೆಳಿಗ್ಗೆನೆ ಮಾಡಬೇಕು. ಓಕೆ. ಬೆಳಿಗ್ಗೆ ಒಂದು ಬೇಗ ತಂದು ಮಾಡಿಟ್ರೆ ಮತ್ತೆ ಗಾರ್ ಕೊಡ್ತೀರಾ? ಹೀಗೆ ಇದು ಮಾಡಬೇಕು. ಅದರೊಳಗಡೆ ಎಲ್ಲ ಹಿಡ್ಕೊಳ್ಬೇಕು. ಎಲ್ಲ ಉಪ್ಪು ಎಲ್ಲ ಅದಕ್ಕೆ ಸರಿ ಒಳಗೆ ಹೋಗ್ತದೆ. ಆಯಿತಾ? ಇದು ಕಾಲಿಗೆಲ್ಲ ಹೋಗೋದಿಲ್ಲಲ್ಲ, ಸ್ವಲ್ಪ ಹೀಗೆ ಒಂದು ಬಣಲು ಬೇಕು. ಓಕೆ, ಇದಾಗ್ಬೋದಲ್ಲ? ಹೌದು, ಒಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ 1 ಟೀ ಸ್ಪೂನ್ ಸಾಕು, ಜಾಸ್ತಿ ಎಣ್ಣೆ ಬೇಡ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಷ್ಟು ಹೇಳಿ. ಇವಾಗ ಈರುಳ್ಳಿ. ಇದು ಯಾವ ಈರುಳ್ಳಿ? ಅದು ಘಾಟಿ ಈರುಳ್ಳಿ ಅಂತ ಹೇಳ್ತಾರಲ್ಲ, ಹಾಂ, ಸಣ್ಣದು. ಓಕೆ, ಅದು. ಸೊ ಇದು ಕಟ್ ಮಾಡಲಿಕ್ಕಿಲ್ಲ, ಹೀಗೆ ಹಾಕುದಾ? ಹೌದು, ಅದು ಇಡೀ ಹಾಕೋದು. ಓಕೆ. ಇದು ಸಿಗ್ತದಲ್ಲ ಇಲ್ಲಿ? ಸಿಗ್ತದೆ. ಸ್ವಲ್ಪ ಅದು ಅಷ್ಟು ಆಗುವುದಂತ ಇಲ್ಲ. ಬಟಾಟೆ, ಆಲೂಗಡ್ಡೆ. ಓಕೆ, ಬಟಾಣಿ, ಇದು ಮಶ್ರೂಮ್. ಹಾಂ, ಇದು ಕ್ಯಾಪ್ಸಿಕಮ್. ಸ್ವಲ್ಪ ಉಪ್ಪು ಹಾಕ್ತೇನೆ, ಇಸ್ಕೊಂಡ್ಬಿಡಿ. ಅಂದರೆ ಉಪ್ಪು ಅದರಲ್ಲಿ ಉಂಟು ಸ್ವಲ್ಪ. ಅದಕ್ಕೆ ಸಹ ಹಾಕಿದ್ದಾರೆ ನಾವು ಉಪ್ಪು ಅವಾಗ? ಹೌದು ಹೌದು. ಈಗ ಬಂದ್ ಮಾಡಿ. ಆಫ್ ಮಾಡಲಾ? ಹಾಂ ಮಾಡಿ. ಈ ಬೌಲ್ಗೆ ಹಾಕ್ತೇನೆ. ಇದರಲ್ಲಿ ಮಸಾಲ ಉಂಟಲ್ಲ ಸ್ವಲ್ಪ ಉಳಿದದ್ದು, ಅದಕ್ಕೆ ಇದು ಮಿಕ್ಸ್ ಮಾಡಿ. ಓಕೆ. ಅದರ ಒಳಗೆ ಈಗ ಹೊಟ್ಟೆ ಒಳಗೆ ಸ್ಟಫ್ ಮಾಡಬೇಕು. ಇದು ದೊಡ್ಡದಾದರೆ ಜಾಸ್ತಿ ಬೇಕು. ಹೊಲಿಬೇಕಾ ಇವಾಗ? ಹೊಲಿತೇನೆ. ಅದು ಹೊರಗೆ ಬೀಳ್ತದಲ್ಲ, ಅದಕ್ಕೆ ಸ್ವಲ್ಪ
ಅದು ಸ್ವಲ್ಪ ತಿಟ್ಟು ಮಾಡಿದರೆ ಟೇಸ್ಟ್ ಒಳ್ಳೆ ಬರ್ತದೆ. ಹೌದು. ಸೊ ಇವಾಗ ಇದಾಗಿದೆಯಲ್ಲ, ಫಿಲ್ಲಿಂಗ್ ಎಲ್ಲ ಆಗಿದೆ. ಹೌದು. ಇವಾಗ ಮತ್ತೆಂತ ಮಾಡೋದು ಇವಾಗ? ಇನ್ನೊಂದು ಸ್ವಲ್ಪ ಒಂದು ಕಡಾಯಿ ಬೇಕು ನಮ್ಗೆ. ದೊಡ್ಡ ಕಡಾಯಿ ಬೇಕಾ? ಹೌದು. ಅದಾಗ್ಬೋದಲ್ಲ? ಆಗ್ಬೋದು. ಸ್ವಲ್ಪ ಎಣ್ಣೆ ಹಾಕಿ. ಹಾಕ್ಲಾ? ಸ್ವಲ್ಪ ಹಾಕಿ. ಹಾಂ, ನಮ್ಮ ಕಿಚನಲ್ಲಿ ನಾವು ಉಪಯೋಗಿಸೋ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಹೇಳಿ ಸ್ವಲ್ಪ. ಎಷ್ಟು ಹೇಳಿ? ಸಾಕು. ಸಾಕಾ? ಇದು ಲಾಂಗ್ ಕೆತ್ತೆ. ಲಾಂಗ? ಹಾಂ, ಪುನಃ ಹಾಕ್ತೀರಾ ಅದಕ್ಕೆ? ಹೌದು. ಮತ್ತು ಇದು ಒಣಮೆಣಸು. ಒಣಮೆಣಸು. ಓಕೆ. ಅದು ತುಂಡು ಮಾಡಲಿಕ್ಕಿಲ್ಲ. ಹಾಗೆ ಹಾಕಬೇಕು. ಹೌದು. ಇದು ಏಲಕ್ಕಿ ಮತ್ತು 4-5 ಕೆತ್ತೆ. ಓಕೆ, ಎಲ್ಲ ಒಟ್ಟಿಗೆ ಹಾಕೋದು. ತುಂಬ ಎಣ್ಣೆ ಹಾಕಬಾರ್ದು. ತುಂಬ ಎಣ್ಣೆ ಹಾಕಬಾರ್ದಾ? ಇಲ್ಲ, ಅದರಿಂದ ಬರ್ತದೆ ಎಣ್ಣೆ. ಓಕೆ. ಸ್ವಲ್ಪ ಪರಿಮಳ ಬರಬೇಕು ಇದು. ಈಗ ನಾನು ಈ ಕೋಳಿಯನ್ನು ಇಡ್ತೇನೆ ಅದರ ಒಳಗೆ. ಈಗ ಹೀಗೆ ಇಟ್ಟಿದ್ದಲ್ಲ ಕೋಳಿ, ಸ್ವಲ್ಪ ಸಣ್ಣ ಮಾಡಿ. ಹೌದು. ಈ ಮಸಾಲ ಉಂಟಲ್ಲ, ಅದರ ಬೆನ್ನು ಕಡಿಮೆ ಆದರೆ ಇದು ಹಚ್ಚಬೇಕು. ಹಾಕೊಳ್ಬೋದಲ್ಲ? ಹೌದು. ಅಂದರೆ ಸಣ್ಣದು ಮಾಡಿ. ಫುಲ್ ಸಣ್ಣದು. ಸಿಮ್ಮಲ್ಲಿ. ಹೌದು. ಅದರ ಮುಚ್ಚಬೇಕಾ? ಮುಚ್ಚಿ. ಇದೆಷ್ಟೊತ್ತು ಇದಾಗಬೇಕು? ಇದು ಸಣ್ಣ ಕೋಳಿ ಆದರೆ ಒಂದು 15 ನಿಮಿಷ ಆಗ್ತದೆ. 15 ನಿಮಿಷದಲ್ಲಿ ಆಗ್ತದೆಯಾ? ಹೌದು. ಇಲ್ಲಾದ್ರೆ ಒಂದು 20 ನಿಮಿಷದೊಳಗೆ ಆಗ್ತದೆ. ಓಕೆ. ಹೌದು. ಅದು ಹೇಗೆ ಆಗಬೇಕಂದ್ರೆ ಫುಲ್ ರೋಸ್ಟ್ ಆಗಿ ಆಗಬೇಕಾ? ಈಗ ಆಗ್ತಾ ಬರ್ತದಲ್ಲ, ಅದು ಮತ್ತೆ ಪುನಃ ಒಂದು 5 ನಿಮಿಷ ಅದನ್ನು ಉಲ್ಟಾ ಉಲ್ಟಾ ಮಾಡಿ ಹೀಗೆ ವಾಪಸ್ ಒಂದು ವಾಪಸ್ ಪುನಃ ಅಷ್ಟೇ ಹೊತ್ತು ಇಡಬೇಕು. ಸೊ ಇದು ಆಗಿದೆಯಾ ಇವಾಗ ಒಂದು ಸೈಡ್ ಅಟ್ಲೀಸ್ಟ್? ಆಗಿದೆ. ಸ್ವಲ್ಪ ಇದು ಕೊಡಿ, ಟರ್ನ್ ಮಾಡುವ. ಹಾಂ, 2 ನಿಮಿಷ ಕೊಡು. ಹೀಗೆ ಇದು ಈಗ ಉಂಟಲ್ಲ, ಹೀಗೆ ಟರ್ನ್ ಮಾಡುವಾಗ ಇದು ಹೀಗೆ ನೋಡಿ ಹೇಗೆ ಆಯಿತು. ಓಕೆ ಓಕೆ. ಇಷ್ಟ ಆಗಬೇಕಲ್ಲ? ಅಷ್ಟು ಆಗಬೇಕು. ಹಾಂ. ಮತ್ತೆ ಪುನಃ ಹಾಗೆ ಇಟ್ಟರೆ ಇದು ಮಾಂಸದ ಜಾಗ ಅಲ್ಲ, ಇದು ಬೆನ್ನು ಜಾಗ. ಅದು ಸ್ವಲ್ಪ ಸಾಕ್ತದೆ. ಮತ್ತೆ ಇದು ತುಂಬ ಹೊತ್ತು ಬೇಯಬೇಕು. ಹೌದು, ಅಷ್ಟೇ. ಸೊ ಈ ಮುಚ್ಚಲ ವಾಪಸ್ ಮುಚ್ಚಿ ಇದು ಇಡಿಯಲ್ಲಿ. ಇದನ್ನು ಸಿಮ್ಮಲ್ಲಿಟ್ಟೆ ಬೇಯಿಸ್ಬೇಕಾ? ಸಿಮ್ಮಲ್ಲಿ ಇಟ್ಟಿದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ತೆಗ್ತದೆ, ಟೈಮ್ ಬೇಕು. ಓಕೆ. ಮತ್ತೆ ಅದು ಒಳ್ಳೆ ರುಚಿ ಬರುತ್ತದೆ. ಸಿಮ್ಮಲ್ಲಿಟ್ಟರೆ ರುಚಿ ಜಾಸ್ತಿ. ಹೌದು. ಓಕೆ. ಸೊ ವೀಕ್ಷಕರೇ, ಜುಲಿಯಾನಾ ಅವರು ಸಿಮ್ಮಲ್ಲಿಟ್ಟು ಬೇಯಿಸ್ತಾ ಇದ್ದಾರೆ. ಸೊ ಇದು ಬೇಯ್ತಾ ಇರಲಿ. ಜುಲಿಯಾನಾ ಅವರು ಇನ್ನೊಂದು ಡಿಶ್ ಪ್ರಿಪೇರ್ ಮಾಡ್ತಾರೆ. ಆದರೆ ಅದು ಯಾವ ಡಿಶ್ ಅಂತ ನೋಡೋಣ ಒಂದು ಪುಟಾಣಿ ಬ್ರೇಕ್ನ ನಂತರ. ರುಚಿಕರಾದ ಒಂದು ರಿಬ್ಬನ್ ಕೇಕ್ ಮಾಡಿ ತೋರಿಸ್ತಾರೆ. ರಿಬ್ಬನ್ ಕೇಕ್ ಈ ಚಮಚದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಒಳ್ಳೆ ಗ್ರೈಂಡ್ ಆಗುತ್ತೆ, ಬೇಗ ಮಿಕ್ಸ್ ಆಗ್ತದೆ. ಹೌದು. ಸೂಪರ್ ಆಗಿದೆ. ಎಲ್ಲ ಹಿಡ್ಕೊಂಡಿದೆ. ನೀವು ಸ್ಟಫ್ ಮಾಡಿದಂಥದ್ದೆಲ್ಲ. ಹೌದು. ಮಸಾಲೆ ಎಲ್ಲ ಒಳ್ಳೆ ಹಿಡ್ಕೊಂಡಿದೆ. ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲೆಗಳ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಹೊಸ ಭೃಂಗರಾಜ ಹಾಗೂ ಸಂಜೀವಿನಿಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಇವಾಗ ಯಾವ ಹೊಸ ಖಾದ್ಯ ಹೇಳ್ಕೊಡ್ತಾರೆ ಹೇಳಿ, ಜುಲಿಯಾನಾ ಅವ್ರ ಹತ್ರ ಕೇಳೋಣ. ಜುಲಿಯಾನಾ ಅವರೇ, ಇವಾಗ ಯಾವುದು ಹೇಳ್ಕೊಡ್ತಾ ಇದ್ರಿ ನಮಗೆ? ಇವಾಗ ನಾನು ನಿಮ್ಮ ಮುಂದೆ ಒಂದು ರುಚಿಕರಾದ ಒಂದು ರಿಬ್ಬನ್ ಕೇಕ್ ಮಾಡಿ ತೋರಿಸ್ತೀನಿ. ರಿಬ್ಬನ್ ಕೇಕ್. ಓಕೆ. ಇದನ್ನು ಶಿಫ್ಟ್ ಮಾಡಲಾ ಈಚೆ? ಮಾಡಿ. ಓಕೆ. ಸ್ವಲ್ಪ ಹೊತ್ತು ಆಗಬೇಕಲ್ಲ, ಬೇಯ್ತಾ ಇರಬೇಕಲ್ಲ? ಹೌದು. ಸ್ವಲ್ಪ ಸಣ್ಣಗೆ ಇಡಿ. ಹಾಂ, ಸಣ್ಣದ್ರಲ್ಲಿಯಾ? ಇದು ಓಕೆ. ಇಷ್ಟು ಸಾಕಲ್ಲ? ಸಣ್ಣದು. ಓಕೆ. ಇದು ಬೆಣ್ಣೆ. ಓಕೆ. ಇದು ಒಂದು 50 ಗ್ರಾಮ್ಸ್. 50 ಗ್ರಾಮ್ಸ್. ಹೌದು. ಇದೆಲ್ಲ ಕರೆಕ್ಟ್ ಕ್ವಾಂಟಿಟಿಯಲ್ಲೇ ಮಾಡಬೇಕಲ್ಲ, ಇಲ್ಲದಿದ್ದರೆ ಕೇಕ್ ಸರಿ ಬರುವುದಿಲ್ಲ ಅಲ್ಲ? ಇಲ್ಲ ಬರುವುದಿಲ್ಲ. ಅದಕ್ಕೆ ತಕ್ಕದಷ್ಟು ಬೇಕಾದಷ್ಟು ನಾವು ಹಾಕಿದರೆ ಒಂದು ಸ್ವಲ್ಪ ಒಳ್ಳೆ ರುಚಿ ಬರ್ತದೆ. ಮತ್ತು ತುಪ್ಪ. ಓಕೆ. ಒಂದು 50 ಗ್ರಾಮ್ಸು. 50 ಗ್ರಾಮಾ? ಓಕೆ. ಅದು ಸ್ವಲ್ಪ ಪರಿಮಳ ಬರ್ತದೆ. ಹಾಂ. ಮತ್ತು ಇದು ಶುಗರ್ 200 ಗ್ರಾಮ್ಸು. 200 ಗ್ರಾಮ್. ಹೌದು. ಓಕೆ.
ಪೌಡರ್ ಶುಗರ್ ಅಲ್ಲ? ಹೌದು. ಇದು ಮಾಡಿದ್ದ ಮನೆಯಲ್ಲಿ ಸಿಗ್ತದೆ. ಸಿಗ್ತದೆಯಾ? ಮಾಡದಿದ್ರೆ ಮಾಡ್ಬೋದು ಮನೆಯಲ್ಲಿ. ಹಾಂ, ಗ್ರೈಂಡ್ ಮಾಡುವುದು. ಡ್ರೈ ಆಗಿ ಗ್ರೈಂಡ್ ಮಾಡಿದ್ರೆ ಹೌದು ಹೌದು. ಈಗ ಮೊಟ್ಟೆ ಇದಕ್ಕೆ ಹಾಕೋದಾ? ಇದು ಒಂದು ಮೊಟ್ಟೆ ಅಂದರೆ 50 ಗ್ರಾಮ್ಸ್ ಆಗ್ತದೆ. ಸೊ ಎಷ್ಟು ಮೊಟ್ಟೆ? 150. 3 ಹಾಕ್ತೇನೆ. 3 ಮೊಟ್ಟೆ. ಹೌದು. ವೆನಿಲಾ ಎಸೆನ್ಸಾ? ಹಾಂ. ಎಷ್ಟು ಹಾಕ್ತಿದ್ದೀರಿ? ಒಂದು ಟೀ ಸ್ಪೂನ್. 1 ಟೀ ಸ್ಪೂನ್. ಓಕೆ. ಏಲಕ್ಕಿ ಹುಡಿ ಸ್ವಲ್ಪ. ಅದರ ರುಚಿ ಇದೆಯಲ್ಲ? ಹೌದು, ಅದು ರುಚಿಗೆ ತಕ್ಕ ಪರಿಮಳ ಬರ್ತದೆ. ಓಕೆ. ಅಷ್ಟೇ. ಇದು 200 ಗ್ರಾಮ್ಸ್ ಮೈದಾ. ಹಾಂ. ಈಗ ಚಿಕನ್ ರೋಸ್ಟ್ ರೆಡಿ ಆಗಿದೆ. ರೆಡಿ ಆಗಿದೆಯಾ? ಸೊ ಆಫ್ ಮಾಡಲಾ? ಮಾಡಿ. ಓಕೆ. ಸೊ ಸ್ವಲ್ಪ ಹೊತ್ತು ಹಾಗೆ ಇರಬೇಕಲ್ಲ? ಇರಬೇಕು. ಸೊ ಇವಾಗ ಕೇಕ್ ಮಾಡೋಣ. 200 ಗ್ರಾಮ್ಸ್ ಮೈದಾ. ಓಕೆ. 1 ಸ್ಪೂನು ಬೇಕಿಂಗ್ ಪೌಡರ್. 1 ಚಮಚ ಇದು ಸೋಡಾ ಪೌಡರ್. ಹೌದು. ಈ ಬೇಕಿಂಗ್ ಪೌಡರ್, ಸೋಡಾ ಪೌಡರ್ ಒಳ್ಳೆ ಇರ್ತದಲ್ಲ, ಅದು ಸ್ವಲ್ಪ ಪುಡಿ ಆಗಬೇಕು. ಇಲ್ಲದಿದ್ದರೆ ನಾವು ಈಗ ಕೇಕ್ ಮಾಡುವಾಗ ಅದು ಈ ಮುದ್ದೆ ಇದ್ದರೆ ಒಂದು ಕಡೆಯಲ್ಲಿ ಕೇಕು ಮೇಲೆ ಬರ್ತದೆ, ಒಂದು ಕೇಕು ಕೆಳಗೆ ಇರ್ತದೆ. ಅದು ಲೆವೆಲ್ ಆಗಿ ಬರಬೇಕಾದರೆ ಹೀಗೆ ಎಲ್ಲ ಇದು 2 ಸಲ ನಾವು ಇದರಲ್ಲಿ ಫೇನರ್ನಲ್ಲಿ ಹೀಗೆ ಮಾಡಬೇಕು. ಓಕೆ. ಈಗ ಎಲ್ಲ ಹೋಯಿತು. ಇವಾಗ ಏನು ಬೇಕು ನಿಮಗೆ? ನನಗೆ ಈಗ ಕೇಕ್ ಮಿಕ್ಸ್ ಮಾಡುವ ಮಿಕ್ಸರ್ ಬೇಕು. ಓಕೆ. ಸೊ ಇದಾಗ್ಬೋದಲ್ಲ? ಇದು ಬೇಕು. ಇದರಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಆಗ್ತದೆ ಬೇಗ. ಹೌದು. ಕೈಯಲ್ಲಿ ಮಾಡಿದರೆ ತುಂಬ ಹೊತ್ತಾಗ್ತದೆ, ಅದು ಸರಿ ಬರುವುದಿಲ್ಲ. ಓಕೆ. ಸೊ ಇದು ಇಲ್ಲದಿದ್ರೆ ಕೈಯಲ್ಲಂತೂ ಮಾಡ್ಬೋದು ಮಾಡಿ ಸ್ವಲ್ಪ ಹೊತ್ತಾಗ್ತದೆ ಅದರ. ಹೌದು. ಇದು ಒಂದು ಬೇಗ ಇಜಿಮೆ ಆಗ್ತದೆ. ಇದು ಹೋಗ್ತೇನೆ ಕೆರೆಮಾಲು 2 ಹಾಕ್ತೇನೆ. 2 ಟೀ ಸ್ಪೂನ್ ಹಾಕ್ತೀರಾ? ಹೌದು. ಸೊ ಇವಾಗ ಇದೆಲ್ಲ ಕುಕ್ಕರಿಗೆ ಹಾಕಿ ಮಾಡೋದಾ? ಹೌದು. ಕೇಕ್ ಪೇಪರ್ ಅಂತ ಸಿಗ್ತದೆ. ಓಕೆ. ಮತ್ತು ಇಲ್ಲದ ಇದು ಬಟರ್ ಕೇಕ್ ಉಂಟಲ್ಲ, ಅದರ ಒಳಗೆ ಇದು ಹಾಕಿದರೆ ಒಳ್ಳೆಯದು ಬರ್ತದೆ. ಹಾಂ, ಹಾಕ್ಬೋದು. ಮತ್ತು ಇದು ಗೋಧಿ ಹಿಟ್ಟು ಉಂಟಲ್ಲ, ಇದಕ್ಕೆ ಹಾಕಿ ತೆಳ್ಳಗೆ ಹಾಕಿ ಇದು ಮಾಡಿ ಇಡಬೇಕು ಮೊದಲೇ. ಓಕೆ. ಇದು ಯಾಕೆಂದರೆ ಈ ಕೇಕ್ ನಾವು ಮಾಡ್ತೇವಲ್ಲ, ಅಂದರೆ ಇಲ್ಲಿ ಬೇಕಿಂಗ್ ಪೌಡರ್ ಇದು ಬೇಕಿಂಗ್ ಮಾಡುವ ಇದು ಅವನ್ ಇಲ್ಲ. ಅದಕ್ಕೆ ಸಲಾಗಿ ನಾವು ಈ ಕುಕ್ಕರ್ನಲ್ಲಿ ಈಸಿ ಆಗ್ತದೆ ಮಾಡಲಿಕ್ಕೆ. ಹಾಗೆ ಹೀಗೆ ನಾವು ಮಾಡುವುದು. ಈಗ ಈ ಪೇಪರ್ ಉಂಟಲ್ಲ, ಇದರ ಮೇಲೆ ಇಡುದು. ಈಗ ಇರಲಿ. ಈಗ ನಾವು ಕೇಕ್ ಸ್ಟಾರ್ಟ್ ಮಾಡೋಣ. ದ್ರಾಕ್ಷಿ ಒಂದು 25 ಗ್ರಾಮ್ಸ್. ಓಕೆ. ಮತ್ತು ಗೋಡಂಬಿ ಒಳ್ಳೆ ಮಿಕ್ಸ್ ಆಗ್ತದೆ ಹೀಗೆ ಮಾಡಿದರೆ. ಇದು ಮೈದಾ ಎಲ್ಲ ಒಳಗೆ ಹೋಗಿ ಅದು ಫುಲ್ ಮಿಕ್ಸ್ ಆಗಬೇಕಾ? ಆಗ್ತದೆ, ಪಕ್ಕ ಆಗ್ತದೆ, ಬೇಗ ಆಗ್ತದೆ. ಈ ಚಮಚದಲ್ಲಿ ಹೀಗೆ ಮಾಡ್ತಾ ಇದ್ದರೆ ಸ್ವಲ್ಪ ಒಳ್ಳೆ ಗ್ರೈಂಡ್ ಆಗ್ತದೆ, ಬೇಗ ಮಿಕ್ಸ್ ಆಗ್ತದೆ. ಹೌದು. ಸೊ ಬರ್ಡೇಗೆಲ್ಲ ಮನೆಯಲ್ಲಿ ಕೇಕ್ ತರುವುದಿಲ್ಲ? ಇಲ್ಲ, ನಾನೇ ಮಾಡೋದು. ಓಕೆ. ಮತ್ತು ಐಸಿಂಗ್ ಎಲ್ಲ ಮಾಡ್ತೇನೆ. ಹಾಂ. ನನಗೆ ಅಂದರೆ ಎಷ್ಟು ಈಗ ಇದರಲ್ಲಿ ಬರೆಯಲಿಕ್ಕೆ ಆಗೋದಿಲ್ಲ, ಆದರೆ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಐಸಿಂಗ್ ಮಾಡುವಾಗ. ಈಗ ನಾನು 2ರಲ್ಲಿ ಹಾಕ್ತೇನೆ. 2ರಲ್ಲಿ ಹಾಕ್ತೇನೆ. ಹೀಗೆ ಯಾಕೆಂದರೆ ಈ ಕಲರ್ ಉಂಟಲ್ಲ, ಚೇಂಜ್ ಆಗ್ತದೆ.
ಹೌದು, ಮತ್ತೆ ಒಳ್ಳೆ ಕಾಣ್ತದೆ ಅದು. ಈಗ ನೋಡುವಾಗ ನಮಗೆ ಸ್ವಲ್ಪ ಕಲರ್ ಕಾಣೋದಿಲ್ಲ, ಅದು ಸ್ವಲ್ಪ ಆಗಬೇಕು, ಜಾಸ್ತಿ ಆಗಬಾರ್ದು. ಓಕೆ, ಸೊ ನೀವು ಈಗ 2 ಕಲರಲ್ಲಿ ಮಾಡ್ತಾ ಇದ್ದೀರಾ? ಹೌದು, ಅಂದರೆ ಮಕ್ಕಳಿಗೆ ಇಷ್ಟ ಇದು. ಇದು ಸಹ ಒಳ್ಳೆಯದಾಗಿ ಕಲಸದಿದ್ದರೆ ಮತ್ತೆ ಸ್ವಲ್ಪ ಬಿಳಿ ಹೀಗೆ ಎಂತ ಥರ ಒಂಥರ ಕಾಣ್ತದೆ. ಹೌದು, ಈವನ್ ಆಗಿ ಒಳ್ಳೆ ಮಿಕ್ಸ್ ಆಗಬೇಕು. ಓಕೆ, ಅದೇ ಇದಾಯಿತು ನೋಡಿ, ಕಲರ್ ಆಯಿತು. ಈಗ ನಾವು ಇದಕ್ಕೆ ಸ್ಟಾರ್ಟ್ ಮಾಡೋಣ. ಹಾಂ, ಮಾಡೋಣ. ಇದು ಅಡಿಯಲ್ಲಿ ಹಾಕಬೇಕು. ಓಕೆ, ಇವಾಗ ಆಗಿದೆಯಲ್ಲ ಇದು ಮುಚ್ಚಿ ಅಲ್ಲ, ಸೊ ಹಾಗೆ ಫ್ಲೇಮಲ್ಲಿ ಇದು ಮಾಡೋದಾ, ಇಡುದಾ? ಇಲ್ಲ, ಅದಕ್ಕೆ ತವ ಬೇಕು ನನಗೆ. ತವ ಬೇಕಾ? ತವದ ಮೇಲೆ ಇಡುದಾ? ಹೌದು. ಓಕೆ, ಸೊ ಈ ತವ ಆಗ್ಬೋದಲ್ಲ? ಹೌದು. ಗ್ಯಾಸ್ ಆನ್ ಮಾಡಲಾ? ಹಾಂ, ಮಾಡಿ. ಒಂದು ನಿಮಿಷ. ಸೊ ಈಗ ಬಿಸಿ ಆಗಿದೆಯಲ್ಲ? ಆಗಿದೆ, ಈಗ ಇಡ್ಬೋದು. ಹಾಂ, ಇಡಿ. ಸೊ ಹೀಗೆ ಇಟ್ಟರೆ ಕೇಕ್ ಆಗ್ತದೆ? ಆಗ್ತದೆ. ಒಂದು 2 ನಿಮಿಷ ದೊಡ್ಡದರಲ್ಲಿ ಇರಲಿ. ಹಾಂ, ಆಮೇಲೆ ಆಮೇಲೆ ಸಣ್ಣದು. ಇದು ಒಂದು 10 ನಿಮಿಷ ಬೇಕು. 10 ನಿಮಿಷದಲ್ಲಿ ಕೇಕ್ ಆಗ್ತದೆ? ಹೌದು. ಇದು ಸಣ್ಣದು ಅಲ್ಲ, ಸಣ್ಣದಾದ್ರೆ 10 ನಿಮಿಷ, ಇಲ್ಲಾದರೆ 45 ನಿಮಿಷ ಬೇಕು. 1 kg ಅದರಲ್ಲಿ ನಾನು ಮಾಡಿ ಇಟ್ಟರೆ. ಓಕೆ, ಸೊ ಇವಾಗ ಸಣ್ಣದು, ಸೊ 10 ನಿಮಿಷದಲ್ಲಿ 10 ನಿಮಿಷದಲ್ಲಿ ಆಗ್ತದೆ. ಸೊ ಇದು ಆಗಿದೆಯಾ? ಈಗ ಆಫ್ ಮಾಡಲಾ? ಆಯಿತು, ಆಫ್ ಮಾಡ್ತೇನೆ. ಆಫ್ ಮಾಡಿ. ತೆಗಿಲ್ಲ? ತೆಗೀರಿ. ಓಕೆ, ಒಳಗಡೆ ಬೆಂದಿರ್ತದಲ್ಲ? ಬೆಂದಿದೆ ನೋಡಿ, ಇದು ಹಾಕಿ ಬೆಂದಿದೆ. ಬೆಂದಿದೆಯಲ್ಲ? ಓಕೆ, ಸೊ ಇವಾಗ ಕೆಳಗೆ ಇಡುವ. ಅದು ತೆಗೀರಿ. ಓಕೆ, ಸರ್ವ್ ಮಾಡೋದಾ? ಪ್ಲೇಟ್ ಕೊಡ್ಲಾ? ಹೌದು, ಪ್ಲೇಟ್ ಕೊಡಿ. ನಾನು ಅವಾಗಲೇ ಕೇಳಲಿಕ್ಕಿದ್ದೆ, ಇದ್ಯಾಕೆ ಹಾಕಿದ್ರಿ ನೀವು ಅಲ್ಲಿಗೆ ಹೋಗಿ? ಅದು ಕಪ್ಪು ಥರ ಹಾಗೆ ಆಗ್ತದಲ್ಲ, ಇದು ಜೋರು, ಅದಕ್ಕೆ ಇದು ಹಾಕಿದರೆ ಒಳ್ಳೆಯದು. ಕಪ್ಪು ಆದರೆ ಇದು ಆಗಲಿ, ಅದು ಕೇಕ್ ಆಗೋದಿಲ್ಲ. ಕೇಕ್ ಕಪ್ಪು ಆಗೋದಿಲ್ಲ? ಹೌದು. ಓಕೆ, ಸೊ ಅದಕ್ಕೋಸ್ಕರ ಅದು ಹಾಕಿದ್ರು. ಹೌದು. ಓಕೆ, ಇವಾಗ ಚಿಕನ್ ತೆಗೆದು ಮಾಡುವ, ಚಿಕನ್ ತೆಗೆದಿಡುವ. ಸೊ ನಾನು ಸರ್ವಿಂಗ್ ಪ್ಲೇಟ್ ಕೊಡ್ತೇನೆ. ಆಯಿತು. ಚಿಕನ್ ರೋಸ್ಟ್ ರೆಡಿ ಆಗಿದೆ. ಓಕೆ, ಹಾಂ, ಕೇಕ್ ತಗೊಳ್ಳಿ. ರಿಬ್ಬನ್ ಕೇಕ್ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಜೂಲಿಯಾನಾ ಅವರು ಚಿಕನ್ ರೋಸ್ಟ್ ಹಾಗೇನೆ ರಿಬ್ಬನ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ತುಂಬಾ ಡಿಲೀಷಿಯಸ್ ಆಗಿ ಕಾಣ್ತಾ ಇದೆ. ನಾನಂತೂ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಮಾಡೋ ವಿಧಾನವನ್ನು ನೋಡ್ಕೊಂಡು ಬನ್ನಿ ಅನ್ಸುತ್ತೆ. ಚಿಕನ್ ರೋಸ್ಟ್ ತಯಾರಿಸುವ ವಿಧಾನ: ಮೊದಲಿಗೆ ಕರಿಮೆಣಸು, ಲವಂಗ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಹಸಿಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಚಕ್ಕೆ, ಜಾಯಿಕಾಯಿ, ಏಲಕ್ಕಿ, ಅರುಣಾ ಗರಂ ಮಸಾಲ ಪುಡಿ, ಅರುಣಾ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಉಪ್ಪು ಹಾಕಿ ಕಲಸಿಕೊಂಡು ಕೋಳಿ ಮಾಂಸಕ್ಕೆ ಲೇಪಿಸಿ ಮ್ಯಾರಿನೇಟ್ ಮಾಡಿಕೊಳ್ಳಿ. ತದನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು
ಸಾಂಬಾರ್ ಈರುಳ್ಳಿ, ಆಲೂಗಡ್ಡೆ, ಬಟಾಣಿ, ಮಶ್ರೂಮ್, ಕ್ಯಾಪ್ಸಿಕಮ್ ಹಾಕಿ ಹುರಿದು ಉಳಿದ ಮಸಾಲೆಗೆ ಸೇರಿಸಿ ಕೋಳಿಯ ಹೊಟ್ಟೆಯ ಒಳಗೆ ತುಂಬಿಸಿ. ಬಳಿಕ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಲವಂಗ, ಒಣಮೆಣಸು, ಏಲಕ್ಕಿ, ಚಕ್ಕೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಇಡೀ ಕೋಳಿಯನ್ನು ಇಟ್ಟು ಬೇಯಿಸಿಕೊಂಡರೆ ಚಿಕನ್ ರೋಸ್ಟ್ ಸವಿಯಲು ಬಲು ಸ್ವಾದಿಷ್ಟ. ರಿಬ್ಬನ್ ಕೇಕ್ ತಯಾರಿಸುವ ವಿಧಾನ: ಮೊದಲಿಗೆ ಬೆಣ್ಣೆ, ತುಪ್ಪ, ಸಕ್ಕರೆ ಪುಡಿ, ಮೊಟ್ಟೆ, ವೆನಿಲಾ ಎಸೆನ್ಸ್, ಏಲಕ್ಕಿ ಪುಡಿ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಕ್ಯಾರಮಲೈಸ್ಡ್ ಶುಗರ್ 2 ಟೇಬಲ್ ಸ್ಪೂನ್ ಹಾಕಿ ಮೈದಾ ಹಿಟ್ಟು, ಸೋಡಾ ಪುಡಿ ಹಾಗೂ ಬೇಕಿಂಗ್ ಪೌಡರ್ ಮಿಶ್ರಣ, ದ್ರಾಕ್ಷಿ, ಗೋಡಂಬಿ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಬ್ಲೆಂಡ್ ಮಾಡಿದ ಮಿಶ್ರಣವನ್ನು 2 ಭಾಗ ಮಾಡಿಕೊಂಡು ಒಂದೊಂದು ಭಾಗಕ್ಕೆ ಒಂದೊಂದು ಕಲರ್ ಹಾಕಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ. ಆ ಬಳಿಕ ಕುಕ್ಕರ್ನಲ್ಲಿ ಮೊದಲು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಬಟರ್ ಪೇಪರ್ ಇಟ್ಟು 2 ವಿಧದ ಮಿಶ್ರಣವನ್ನು ಒಂದಾದ ನಂತರ ಒಂದನ್ನು ಹಾಕಿ ಮುಚ್ಚಿಟ್ಟು ತವಾದ ಮೇಲೆ ಸಣ್ಣ ಉರಿಯಲ್ಲಿ 20 ನಿಮಿಷ ಬೇಯಿಸಿದರೆ ರಿಬ್ಬನ್ ಕೇಕ್ ರೆಡಿ. ಓಕೆ, ಸೊ ರಿಬ್ಬನ್ ಕೇಕ್ ನೀವು ಮಾಡಿದಂಥದ್ದು. ಸೊ ಟೇಸ್ಟ್ ಮಾಡೋಣ. ಮಾಡೋಣ. ಕಲರ್ ಎಲ್ಲ ಕರೆಕ್ಟ್ ಬಂದಿದೆ ನೋಡಿ, 2 ಬಂದಿದೆ. ಸೂಪರ್. ಓಕೆ, ಆಮೇಲೆ ಚಿಕನ್ ರೋಸ್ಟ್ ಅಲ್ಲ? ಹೌದು. ಓಕೆ, ಸೊ ಟೇಸ್ಟ್ ಮಾಡಿ ಮ್ಯಾಮ್. ಫುಲ್ ಬೆಂದಿದೆ. ಸೂಪರ್ ಆಗಿದೆ, ಎಲ್ಲ ಹಿಡ್ಕೊಂಡಿದೆ. ನೀವು ಸ್ಟಫ್ ಮಾಡಿದಂಥದ್ದೆಲ್ಲ, ಹೌದು, ಮಸಾಲೆ ಎಲ್ಲ ಒಳ್ಳೆ ಹಿಡ್ಕೊಂಡಿದೆ. ಆಸಮ್ ಆಗಿದೆ. ನಿಮಗೆ ಹೇಗೆ ಅನಿಸ್ತು? ಕರೆಕ್ಟ್ ಆಗಿದೆಯಲ್ಲ? ಕರೆಕ್ಟ್ ಆಗಿದೆ. ಓಕೆ, ಸೊ ಲಿಂಬ ಎಲ್ಲ ಸರಿಯಾಗಿದೆ. ಖಾರ, ಟ್ಯಾಂಗಿ ಟೇಸ್ಟ್ ಬರ್ತಾ ಇದೆ. ಹೌದು. ಓಕೆ, ಇವಾಗ ಕೇಕ್. ಇದು ಸೂಪರ್ ಆಗಿದೆ, ಕರೆಕ್ಟಾಗಿ ಎಲ್ಲ ಬೆಂದಿದೆ. ಆಸಮ್ ಆಗಿದೆ, ಆಸಮ್. ಹೊರಗಡೆನೇ ತಂದರೆ ಹೇಗಿರ್ತದೆ ಕೇಕ್ ಹಾಗೇ ಇದೆ, ಸೇಮ್. ಸೊ ನಮ್ಮ ಕಿಚನ್ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಒಳ್ಳೆದಿತ್ತು. ಅಷ್ಟೇನಾ? ಅಷ್ಟೇ. ಓಕೆ, ಸೊ ಇನ್ನೊಮ್ಮೆ ನಮ್ಮ ಕಿಚನ್ಗೆ ಬನ್ನಿ. ಯಾವಾಗಲೂ ನಮಗೆ ನಮ್ಮ ಕಿಚನ್ ಯಾವಾಗಲೂ ಓಪನ್ ಇರುತ್ತೆ. ಸೊ ಬೇರೆ ಬೇರೆ ಕೇಕ್, ಡಿಫ್ರೆಂಟ್ ಆದ ಕೇಕ್, ಡಿಫ್ರೆಂಟ್ ಆದ ರೆಸಿಪಿ ಅಂತ ತೊಗೊಂಡು ಬನ್ನಿ. ಸೊ ನಮ್ಗೆ ಕಲಿಸಿ ಅದನ್ನೆಲ್ಲ. ಯಾವಾಗಲೂ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನೀವು ಇಂಥ ಒಳ್ಳೆ ರೆಸಿಪಿ ಮಾಡಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ನಿಮಗೆ ಮಸಾಜ್ ಎಲ್ಲ ಮಾಡಿ ಒಳ್ಳೆ ನಿದ್ದೆ ಬರಬೇಕು ಅಂತಂದರೆ, ನಿಮಗೆ ಫುಲ್ ರಿಲೀಫ್ ಆಗಬೇಕಾದ್ರೆ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಯೂಸ್ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಇದೆ. ಹಾಗೆಯೇ ಕೂದಲು ಉದ್ದ ಕೂಡ ಬರುತ್ತದೆ. 21 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ವೀಕ್ಷಕರೇ, ಜೂಲಿಯಾನಾ ಅವರು ಚಿಕನ್ ರೋಸ್ಟ್ ಹಾಗೂ ರಿಬ್ಬನ್ ಕೇಕ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. ತುಂಬ ಡಿಲೀಷಿಯಸ್ ಆಗಿತ್ತು. ಸೊ ಇವತ್ತಿನ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.